ಜನವರಿ 18ರಿಂದ ಪ್ರಾರಂಭವಾಗಲಿರುವ ಮಂಗಳೂರು ಫುಡ್ ಫೆಸ್ಟಿವಲ್ಗೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಖ್ಯಾತಿಯ ಡಾಲಿ ಚಾಯ್ವಾಲಾ ಆಗಮಿಸಲಿದ್ದಾರೆ. ಕುಡ್ಲಾ ಸಂಸ್ಕೃತಿ ಪ್ರತಿಷ್ಠಾನದ ಹಾಗೂ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಜನವರಿ 18ರಿಂದ 22ರವರೆಗೆ 5 ದಿನಗಳ ಕಾಲ ನಗರದಲ್ಲಿ ಮಂಗಳೂರು ಸ್ಟ್ರೀಟ್ ಫುಡ್ ಫಿಯೆಸ್ಟಾ ನಡೆಯಲಿದೆ. ಈ ಕಾರ್ಯಕ್ರಮದ ಮೊದಲ ದಿನದ ಆಕರ್ಷಣೆಯಾಗಿ ಡಾಲಿ ಚಾಯ್ವಾಲಾ ಅವರು ಭಾಗವಹಿಸಲಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಜನವರಿ 18ರಂದು ಮಂಗಳೂರಿನಲ್ಲಿ ಸಿಗುತ್ತೇನೆ, ಮಜಾ ಕರೆಂಗೆ, ಚಾಯ್ ಪಿಯೆಂಗೆ ಎಂದು ಪೋಸ್ಟ್ ಮಾಡಿದ್ದಾರೆ. ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಅವರು ಡಾಲಿ ಅವರ ಚಾದ ಅಂಗಡಿಗೆ ಭೇಟಿ ನೀಡಿ ಚಾ ಕುಡಿದು ಪೋಸ್ಟ್ ಹಂಚಿಕೊಂಡಿದ್ದರು. ಇದಾದ ಬಳಿಕ ಡಾಲಿ ಚಾಯ್ವಾಲಾ ಅವರು ದೇಶದಾದ್ಯಂತ ಇನ್ನಷ್ಟು ಪರಿಚಿತರಾದರು. मैं नागपुर का डॉली चायवाला 18 जनवरी को कुंडला सांस्कृतिक प्रतिष्ठान द्वारा आयोजित स्ट्रीट फूड फेस्टा में शामिल होने आ रहा हूँ. इस अद्भुत आयोजन में आप सभी जरूर आए. तो मिलते हैं 18 जनवरी को. मजा करेंगे और चाय पियेंगे, स्वादिष्ट व्यंजनों का आनंद लेंगे और ढेर सारी यादें बनाएंगे.